ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘವು ಜೂನ್ 13ರ ಶನಿವಾರದಿಂದ ಬಸ್ ಪ್ರಯಾಣ ದರ ಏರಿಕೆ ಮಾಡಿದ್ದು, ಶನಿವಾರದಿಂದಲೇ ಹೆಚ್ಚುವರಿ ದರ ಜಾರಿಗೆ ಬರಲಿದೆ. ಖಾಸಗಿ ನಗರ ಮತ್ತು ಗ್ರಾಮೀಣ ಬಸ್ಸುಗಳ ಪ್ರಯಾಣ ದರವನ್ನು ಹೆಚ್ಚಿಸಲು ನಿರ್ಧರಿಸಿದೆ. ಪ್ರಯಾಣಿಕರಿಗೆ ಪ್ರತಿ ಟಿಕೆಟ್ ಮೇಲೆ ಕನಿಷ್ಠ ₹1 ಮತ್ತು ಗರಿಷ್ಠ ₹2 ದರ ಏರಿಕೆ ಆಗಲಿದೆ. ಗುರುವಾರ ಸಂಘವು ಬಿಡುಗಡೆ ಮಾಡಿದ ಅಧಿಕೃತ ಪ್ರಕಟಣೆಯ ಪ್ರಕಾರ ಪ್ರಸ್ತುತ ₹12ಗಳಿಂದ ₹20 ವರೆಗಿನ ಟಿಕೆಟ್ ಮೇಲೆ ₹1 ಹೆಚ್ಚಳವಾಗಲಿದೆ. ₹20ಗಿಂತ ಹೆಚ್ಚಿನ ಬೆಲೆಯ ಎಲ್ಲಾ ಬಸ್ ಟಿಕೆಟ್ಗಳಿಗೆ ದರವನ್ನು ₹2ಗೆ ಹೆಚ್ಚಿಸಲಾಗಿದೆ. ಡೀಸೆಲ್ ಬೆಲೆ ಗಗನಕ್ಕೇರುತ್ತಿರುವ ವೆಚ್ಚವನ್ನು ನಿಭಾಯಿಸಲು ನಿರ್ವಾಹಕರು ಪ್ರಯಾಣ ದರಗಳ ಮೇಲೆ ಸೆಸ್ ವಿಧಿಸಲು ಆಗ್ರಹಿಸಿದ್ದರು ಎಂದು ಸಂಘದ ಅಧ್ಯಕ್ಷ ಅಜೀಜ್ ಪಾರ್ತಿಪ್ಪಾಡಿ ಮತ್ತು ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಹೇಳಿದ್ದಾರೆ. ಪರಿಷ್ಕೃತ ದರವು ನಗರ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮೀಣ ವಲಯಗಳಲ್ಲಿ ಕಾರ್ಯನಿರ್ವಹಿಸುವ ಬಸ್ಗಳಿಗೆ ಅನ್ವಯಿಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬಸ್ ಪ್ರಯಾಣ ದರ ಏರಿಕೆ ಆದರೂ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಇರುವ ಶೇಕಡಾ 60ರ ಶುಲ್ಕ ರಿಯಾಯಿತಿಯನ್ನ ನೀಡಲಾಗುತ್ತಿದೆ ಎಂದು ಸಂಘದ ಮುಖಂಡರು ತಿಳಿಸಿದ್ದಾರೆ.